ಬ್ಲಡ್ ಹೆಲ್ಪ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕದ ವತಿರ್ದು ಕುಡ್ಡದ 10,000 ಬೊಕ್ಕ ರೊಸಾರಿಯೋ ಶಾಲೆ ಡುಪ್ಪುನ ವಲಸೆ ಕಾರ್ಮಿಕರಿಗೆ ಮಧ್ಯಾಹ್ನದ ವನಸ್ಥ ವ್ಯವಸ್ಥೆಯನ್ನು ಗುರುವಾರ ಮಲ್ತೆರು. ಈ ಪೊರ್ತು ಪಾತೆರ್ನ ಬ್ಲಡ್ ಹೆಲ್ಪ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕದ ಗೌರವ ಅಧ್ಯಕ್ಷರು ನಜೀರ್ ಹುಸೇನ್ ಮಂಚಿಲ ಕೊರೋನಾದ ದಿಂಜ ಬಂಗಡುಪುನ ಪರಿಸ್ಥಿತಿಟ್ ವಲಸೆ ಕಾರ್ಮಿಕರಿಗೆ ವನಸ್ಥ ವ್ಯವಸ್ಥೆ ಮಲ್ಪನ ಅವಕಾಶ ತಂಕ್ಲಿಗೆ ತಿಕ್ಕದಂಡ ಅವಲ ರಂಜಾನ್ ತಿಂಗಳು ತಿಕ್ಕಿನ ಕುಶಿತ ಸಂಗತಿ ಸರ್ವಶಕ್ತನಾಯನ ದೇವೇರು ತಂಗ್ಲ ಕಾರ್ಯನು ಸ್ವೀಕರಿಸಾವಡು ಪಂಡದ ಕೇನೊಂಡ್ಯಾರ. ಇವತ್ತಿನ ಈ ನಮ್ಮ ಈ ರೊಸಾರಿಯೋ ಶಾಲೆದ ಹತ್ರ ಹಾಗೂ ನಮ್ಮ ಹತ್ತಾವರದಲ್ಲಿ ಎರಡು ಕಡೆಯಲ್ಲಿ ನಾವು ಅವರು ಹೇಳಿದಾಗೆ ಎಲ್ಲ ಬಂದೋಬಸ್ತು ಮಾಡಿ ನಾವು ಇವತ್ತು ತಂದು ಕೊಟ್ಟಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟ್ರೇಷನ್ ಎಲ್ಲ ಸದಸ್ಯರು ತುಂಬ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಗೌರವಾಧ್ಯಕ್ಷನಾಗಿ ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ
ಪೊಲೀಸ್ ಸಿಬ್ಬಂದಿಗಳು ಹಾಗೂ ರೆವೆನ್ಯೂ ಆಫೀಸರ್ಗಳು ಇವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕದ ವ್ಯವಸ್ಥಾಪಕರು ಶಂಶುದ್ದೀನ್ ಬಳ್ಕುಂಜೆ ಪಾತಿರೊಂದು ವಲಸೆ ಕಾರ್ಮಿಕರಿಗೆ ಅನ್ನದಾನ ಸೇವೆ ಮಲ್ಪನಿಟ್ಟು ತಂಕ್ಲ ಪದಾಧಿಕಾರಿಗಳು ಅವಿರತವಾದ ವಿನೊಂದುಲ್ಲೇರು ತಂಕ್ಲಿಗೆ ಸಹಕರಿಸಾಯಿನ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಂದಾವ ವಲಸೆ ಕಾರ್ಮಿಕರಿಗೆ ಏರಾಂಡಲ ವನಸ್ಸು ವ್ಯವಸ್ಥೆಯನ್ನು ಮಲ್ಪೆರೆ ಬಯಕಂಡ ಕಂದಾಯ ಇಲಾಖಾ ಅಧಿಕಾರಿಯನ್ನು ಸಂಪರ್ಕಿಸಾದ ಇಂಚಿನ ಪ್ರದೇಶ ಕೊರ್ಪುನ ಮೂಲಕ ಸಮಾಜಕ್ಕೆ ಮಾದರಿಯಾಕಪಂಡ ತೆರಿಪಾಯರು. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ ಎಂಬ ನಮ್ಮ ಸಂಸ್ಥೆಗೆ ಒಂದು ಉತ್ತಮವಾದಂತಹ ಒಂದು ಅವಕಾಶ ಬಂದೊದಗಿದೆ. ಈಗಿನ ಸನ್ನಿವೇಶಗಳು ನಾವೆಲ್ಲ ನೋಡಿದ ಹಾಗೆ ಈ ಕೊರೋನಾ ಎನ್ನುವಂತಹ ಮಹಾಮಾರಿ ನಮ್ಮ ಪ್ರಪಂಚದಾದ್ಯಂತ ಪಸರಿಸುತ್ತಿರುವಾಗ ನಮ್ಮ ದೇಶದ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗದಲ್ಲಿ ಕೂಡ ಆದಷ್ಟು ಅದರ ಪರಿಣಾಮಗಳು ಬೀರಿವೆ. ಆದ್ದರಿಂದ ಜನರು ತತ್ತರಿಸುವಂತಾಗಿ ಆದ ಸನ್ನಿವೇಶದಲ್ಲಿ ನಮಗೆ ಒಂದು ಅವಕಾಶ ಬಂದು ಸಿಕ್ಕಿದೆ. ಈ ಜನರಿಗೆ ಬೇಕಾದಂತಹ ಒಂದು ಅನ್ನದಾನವನ್ನು ಮಾಡುವಂತಹ ಒಂದು ಸಂದರ್ಭ ನಮಗೆ, ಅದು ಕೂಡ ಈ ಪವಿತ್ರ ರಂಜಾನ್ ಮಾಸದ ಕೊನೆಯ ಭಾಗದಲ್ಲಿ ನಮಗೆ ಲಭಿಸಿರುವುದು ಬಹಳ ಒಂದು ಸಂತೋಷದ ವಿಷಯ. ಹಾಗೂ ಇದನ್ನು ಸರ್ವಶಕ್ತನು ಸ್ವೀಕರಿಸಲಿ ಅಂತ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಈ ಒಂದು ಸನ್ನಿವೇಶ ಹೇಗಿದೆ ಅಂದರೆ, ನಾವೀಗ ನಮ್ಮ ಕಣ್ಣಾರೆ ಒಂದು 2 ಸ್ಕೂಲ್ಗಳಲ್ಲಿ ಈಗ ಹೋಗಿ ಅನ್ನದಾನವನ್ನು ಮಾಡಿದ್ದೆವು. ಆ ಜನರ ಒಂದು ಅವಸ್ಥೆಯನ್ನು, ಪರಿಸ್ಥಿತಿಯನ್ನು ನೋಡುವಾಗ ಕರಳು ಕಿತ್ತು ಬಂದಂತಾಯಿತು. ಜನ ಹೊಟ್ಟೆಗಿಲ್ಲದೆ, ಅದೇ ಥರ ಅವರ ಪ್ರದೇಶಕ್ಕೆ ಹೋಗಲು ಸಾಧ್ಯವಿಲ್ಲದೆ ಬಹಳಷ್ಟು ಪರಿತಪಿಸುವಂತಹ ಒಂದು ಸನ್ನಿವೇಶದಲ್ಲಿ ನಾವು ಆಹಾರವಾಗಿ ಅವರ ಮುಂದೆ ಹೋದಾಗ ಅವರ ಒಂದು ಮಂದ ಹಾಸ, ಆನಂದ ಬಾಷ್ಪ ಅಂತ ಹೇಳ್ಬೋದು, ಅವರ ಕಣ್ಣಿಂದ ಬಂದಂತಹ ಆನಂದ ಬಾಷ್ಪವನ್ನು ನೋಡಿ ನಮಗೆ ನಿಜವಾಗಿಯೂ ಬಹಳ ಸಂತೋಷವೂ ಬೇಸರವೂ ಆಯಿತು. ಆದ್ದರಿಂದ ನಾವು ಸಮಗ್ರ ನಾಡಿನ ಜನತೆಗೆ ಈ ವಿಡಿಯೋ ಮೂಲಕ ನಮ್ಮ ಪ್ರಚಾರವನ್ನು ನಾವು ಕೊಡ್ತಾ ಇಲ್ಲ. ಇಂತಹ ಒಂದು ಸಂದರ್ಭಗಳನ್ನು ಉಪಯೋಗಿಸಿ ಜನರಿಗೆ ಏನಾದರೂ ನಮ್ಮಿಂದಾಗುವಂತಹ ಸಣ್ಣ ಸೇವೆಯನ್ನು ಈ ಥರ ಮಾಡಲಿಕ್ಕೆ ಎಲ್ಲರಿಗೂ ಪ್ರೇರೇಪಣೆ ಆಗಲಿ ಅಂತ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಈಗ ನಾವು ನಡೆಯುವಂತಹ ಕಾಲಘಟ್ಟ ಹೇಗಿದೆ ಅಂದರೆ, ಜಾತಿಯ ಮೇಲೆ ಬಿಂಬಿಸಿಕೊಂಡು ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕಾರ್ಯಗಳನ್ನು ನಾವು ಮಾಡುತ್ತಾ ಯಾವ ಜಾತಿಯಾಗಲಿ ಅವ ಮಾನವ ಜಾತಿ ಅನ್ನೋದನ್ನು ನಾವು ಮನಗಂಡು ಮಾನವೀಯತೆಯನ್ನು ಮೆರೆದು ಜನರ ಸೇವೆಯಲ್ಲಿ ನಾವು ಭಾಗವಹಿಸೋಣ. ಇದರಲ್ಲಿ ಸಿಗುವಂಥ ಪುಣ್ಯ ನಮಗೆ ಯಾವ ರೀತಿಯ ನಾವು ಕಾರುಣ್ಯವನ್ನು ಮಾಡಿದರೂ ಕೂಡ ಸಿಗಲಿಕ್ಕಿಲ್ಲ ಅಂತ ಈಗ ನಾವು ಕಣ್ಣಾರೆ ಕಂಡು ಅದನ್ನು ಅನುಭವಿಸಿದ್ದೇವೆ. ಆದ್ದರಿಂದ ಯಾರಾದರೂ ಅನ್ನ ಸಂತರ್ಪಣೆ ಅಥವಾ ಏನಾದರೂ ತಮ್ಮಿಂದ ಕೊಡುಗೆಯನ್ನು ಕೊಡಲಿಕ್ಕೆ ಇಚ್ಛಿಸಿದ್ದೇ ಆದಲ್ಲಿ ಇಂಥ ಪ್ರದೇಶಗಳಿಗೆ ತಮ್ಮನ್ನು ತಾವುಗಳು ಹೋಗಿ ಅದನ್ನು ಅವರಿಗೆ ಕೊಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿ ಮಂಗಳೂರು ರೆವಿನ್ಯೂ ಆಫೀಸರ್ ಥ್ರೂ ಅಲ್ಲಿ ಅವ್ರ ಹತ್ರ ಹೋದರೆ ಅವರು ಬೇಕಾದಂಥ ವ್ಯವಸ್ಥೆಗಳನ್ನು ನಿಮಗೆ ಮಾಡಿಕೊಡ್ತಾರೆ. ಖಂಡಿತವಾಗಿ ಎಲ್ಲರೂ ಈ ಒಂದು ಸಂದರ್ಭವನ್ನು ಉಪಯೋಗಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ, ಇದರಲ್ಲಿ ಸಹಕರಿಸಿದಂಥ ನಮ್ಮ ಎಲ್ಲ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ ತಂಡದ ಸರ್ವ ಸದಸ್ಯರುಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ರೆವಿನ್ಯೂ ಆಫೀಸರ್ಸ್ಗಳು, ಅದೇ ರೀತಿ ಪೊಲೀಸ್ ಸಿಬ್ಬಂದಿಯವರು ಕೂಡ ಬಹಳ ಸಹಕರಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕದ ಅಧ್ಯಕ್ಷರು ಇಫ್ತಿಕಾರ್ ಅಲಿ, ಲೆಕ್ಕ ಪರಿಶೋಧಕರು ಬಶೀರ್, ಕೋಶಾಧಿಕಾರಿ ಸಫಾನ್, ನಿರ್ದೇಶಕರು ಅಲ್ಮಾಜ್, ಸಂಚಾಲಕರು ನವಾಜ್ ಉಳ್ಳಾಲ್, ಕ್ಯಾಂಪ್ ಅಡ್ವೈಸರ್ ಮುಸ್ತಫಾ, ಕ್ಯಾಂಪ್ ಸಂಚಾಲಕರು ಸಿರಾಜ್, ಸಹಾಯಕ ಕಂದಾಯ ಅಧಿಕಾರಿ ಪ್ರಸನ್ನ, ಮೈಕಲ್ ಲೋಬೋ, ರೆಹಮಾನ್ ಮಂಚಿಲಾ, ಸಲ್ಮಾನ್ ಮಂಚಿಲಾ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು.